ಹರಿ ಕೃಷ್ಣ ಶುಭದಿನ ಎಲ್ಲರಿಗೂ. ದಮಯಂತಿ ಭೂತ ಪುನಃ ಗೊತ್ತಾಂಡ ದಮಯಂತಿ ರಜೆ ಇದ್ರೆ ನಮ್ಮ ಮನೆಯಲ್ಲಿ ಟಿವಿಗೆ ಇದೇ ಇಲ್ಲ, ಒಡ್ಕವೇ ಇಲ್ಲ, ಆಫ್ ಮಾಡುದೇ ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ. ಈಗ ನಮ್ಗೆ ಒಂದು ರಿಲೇಟಿವ್ಸ್ದು ಮೆಹಂದಿ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು, ಹಾಗೆ ಹೊರಡ್ತಾ ಇದ್ದೇವೆ ಗೈಸ್. ಇದು ಹನಿದು ಡ್ರೆಸ್ ಐರನ್ ಹಾಕಿ ಇಟ್ಟಿದ್ದಾರಪ್ಪ. ಇದು ನಂದು ಡ್ರೆಸ್. ದಿನ ಆಯ್ತು ನಾನು ವ್ಲಾಗ್ ಕೂಡ ಮಾಡಿರಲಿಲ್ಲ, ಹಾಗೆ ಇವತ್ತೊಂದು ಮಾಡುವ ಅಂತ ಮನಸ್ಸಾಯ್ತು. ಎಲ್ಲರೂ ಕೇಳ್ತಿದ್ರು ಏನು ವಿಡಿಯೋ ಇಲ್ಲ ಅಂತ. ಹೇಗೂ ಇವಾಗ ಮೆಹಂದಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಹಾಗಾಗಿ ಮಾಡುವ ಅಂತ. ನಾಡಿದ್ದು ಮದುವೆ ಎಲ್ಲ ಉಂಟು 10 ತಾರೀಕಿಗೆ. ಸೊ ಇಲ್ಲಿ ತುಂಬ ಹತ್ತಿರದವರು ನಾವು ಓನಚಕನವರೆಲ್ಲ ಹೋಗ್ತಾ ಇದ್ದೇವೆ ರಾತ್ರಿ. ಇಲ್ಲೇ ಹತ್ತಿರ, ಶಂಭೂರ್ ಹತ್ತಿರ. ನಾನು ಆ್ಯಕ್ಚುಲಿ ಅವ್ರದ್ದು ಹೊಸ ಮನೆ ಆದಾಗ ಹೋಗಿರಲಿಲ್ಲ, ಇದ್ರೆ ಬರ್ತಿತ್ತು, ಹೋಗಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವರ ಮನೆಗೆ. ಅಂದರೆ ಹಳೆ ಮನೆ ಇದ್ದಾಗ ಹೋಗಿದ್ದೆ, ಬಟ್ ಹೊಸ ಮನೆಗೆ ಹೋಗಿರಲಿಲ್ಲ, ಇವತ್ತು ಹೋಗ್ತಾ ಇರೋದು. ಸೊ ಹೋಗುವ, ಎಂಜಾಯ್ ಮಾಡುವ. ಓಕೆನಾ, ಬನ್ನಿ. ಅಮ್ಮನವರೆಲ್ಲ ಬರೋದಿಲ್ಲಂತೆ. ನಾವು ಹೋದ ಕೂಡಲೇ ಫಸ್ಟು ಮನೆಗೆ ಹೋದ್ವಿ. ನಾನು ಇವರ ಮನೆ ನೋಡಿರಲಿಲ್ಲ, ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ, ಹಾಗಾಗಿ ಮನೆ ಎಲ್ಲ ನೋಡಿ ಆಮೇಲೆ ಪ್ರೋಗ್ರಾಮ್ ಹತ್ರ ಹೋಗೋಣ ಅಂತ. ಮನೆ ಹಿಂದ್ಗಡೆನೇ ಸೆಟ್ಟೆಲ್ಲ ಹಾಕಿದ್ರು ಮೆಹಂದಿದ್ದು. ಆಲ್ರೆಡಿ ತುಂಬ ರಿಲೇಟಿವ್ಸು ಹಾಗೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದರು. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಕೂತ್ಕೊಂಡು ಒಂದೊಂದು ಸೆಲ್ಫಿ ಎಲ್ಲ ತೆಗೊಂಡ್ವಿ. ಮತ್ತೇನು ಕೆಲಸ ಹೇಳಿ, ಅದೇ ಕೆಲಸ ಅಲ್ವಾ ನಮಗೆ ಫೋಟೋ ತೆಗೊಳ್ಳೋದು. ಅಂದರೆ ಮನೇಲಿದ್ದಾಗ ಮನೆ ಕೆಲಸ, ಹೊರಗಡೆ ಹೋದಾಗ ಸ್ವಲ್ಪ ಎಂಜಾಯ್ ಮಾಡೋದು ಈ ಥರ. ಓಕೆ, ಇವಾಗ ನಮ್ಮ ಮದುವೆ ಹುಡುಗಿ ಬರ್ತಾ ಇದ್ದಾಳೆ. ಮನಸ್ಸಿಗೂ ಒಂಜಿ ಶಾಂತಿದ ಅನುಭವ ಕೊಟ್ಪಡು ಪಂಪಿನ ನಂಬಿಕೆ ಉಂಡು. ನಂಬಿಕೆದ ಪ್ರಕಾರ ಒಂಜಿ ಪಾತರಾತ ಕುಟುಂಬದ ನಡುಪು ಉಪ್ಪುನ ಮೋಖ್ಯದ ಸಂಬಂಧದ ಪ್ರತೀಕ. ಪರಪು ಕೊಡು ಇತ್ತದಲಗ ಮದುವೆಂಗಿಗೂ ಹಾಗೆ ಸಣ್ಣ ಹೋಸ್ಟಿಂಗ್ ಕೂಡ ಇತ್ತು, ಗೇಮ್ಸ್ ಎಲ್ಲ ಇತ್ತು. ಮಕ್ಕಳಿಗೆ, ದೊಡ್ಡವರಿಗೆ, ಲೇಡೀಸ್ಗೆ, ಜೆಂಟ್ಸ್ಗೆ ಈ ಥರ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ನಕ್ಕು ಸಾಕಾಯಿತು ಕೂಡ. ಸೊ ಸ್ವಲ್ಪ ಎಲ್ಲ ತಗೊಂಡಿದ್ದೀನಿ ವೀಡಿಯೋ, ಅದನ್ನ ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಳುನಲ್ಲಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೇಮ್ಸ್ ನಿಮಗೆ ಅರ್ಥ ಆಗುತ್ತೆ, ಭಾಷೆ ಅರ್ಥ ಆಗಲಿಲ್ಲ ಅಂದರು. ನಮಗಂತೂ ಫುಲ್ ಎಂಜಾಯ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ.
ಗೇಮ್ಸ್ ಎಲ್ಲ ಚಿಂದಿಯಾಗಿತ್ತು. ಅದರಲ್ಲೂ ಇಷ್ಟ ಆಗಿದೆ ಅಂದರೆ ಏಜ್ ಆದವರು ಉಂಟಲ್ಲ, ಕರೆಯೋದಕ್ಕಿಂತ ಮುಂಚೆನೇ ಬಂದರು, ನಮಗಿಂತ ಅವರೇ ಬೆಟರ್ ಅನಿಸ್ತು. ಕರೆದು ಕೂಡಲೇ ಎಲ್ಲರೂ ರಪ್ಪ ಬಂದರು. ಗೇಮ್ಸ್ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಬಾಕಿ ಇತ್ತು, ಬಟ್ ನಾವೆಲ್ಲ ಊಟ ಮಾಡಿ ಹೊರಟ್ವಿ. ಯಾಕಂದರೆ ಇನ್ನು ಮನೆಗೆ ಹೋಗುವಾಗ ಕತ್ಲೆ ಆಗುತ್ತಲ್ಪ, ಸೊ ಹಾಗಾಗಿ ಇನ್ನು ನಾಳೆ ಸಿಗ್ತೇನೆ. ಗುಡ್ ನೈಟ್, ಶುಭರಾತ್ರಿ. ಕೃಷ್ಣ ಶುಭ ದಿನ ಎಲ್ರಿಗೂ. ಹೇಗಿದ್ದೀರಲ್ಲ? ತುಂಬ ದಿನ ಆಯಿತು ಗೈಸ್ ವ್ಲಾಗ್ ಮಾಡಿ. ಇವತ್ತು ವ್ಲಾಗ್ ಮಾಡುವಂತ ಮನಸ್ಸಾಯಿತು. ನನ್ನ ಅತ್ತಿಗೆಯವರೆಲ್ಲ ಬೈತಿದ್ದಾರೆ. ನನ್ನ ಅತ್ತಿಗೆ, ಸಣ್ಣ ಅತ್ತಿಗೆ, ಈಗ ಉದರ್ಶನ ಸ್ಟಾರ್ಟ್ ಆಗಿದೆ, ನಿಮಗೆ ವ್ಲಾಗ್ ಎಲ್ಲ ಮಾಡ್ತಾ ಇಲ್ಲ, ಎಂತ ಕತೆ ಅಂತ. ಅದಕ್ಕೆ ನಾನು ಹೇಳ್ದು ಕಂಟೆಂಟ್ ಎಂತ ಮಾಡುದು, ಇನ್ನು ಎಂತ ಮಾಡಲಿಕ್ಕೆ ಸಹ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಅಂತ. ಅಮ್ಮ ಎಲ್ಲ ಮಾಡಿಸ್ತಾ ಇದ್ದಾರೆ. ನಿಮ್ಗೊಂದು ವಿಷಯ ಗೊತ್ತುಂಟಾ? ನಮ್ಮ ಚಂಪು ನೋಡಿ, ಚಂಪು ಮೂತಿ ನೋಡಿ. ಅದೆಲ್ಲಿಂದ ಮೇಲೆ ಪುನಃ ಮೂತಿಗೆ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಅದನ್ನು ಮಂಗಕೋಲ ಕಟ್ಟಿಸಿಟ್ಟಿದ್ದಾರೆ ಮಕ್ಕಳು. ಯಾರು ಮಕ್ಕಳು? ದೊಡ್ಡ ದೊಡ್ಡ ಮಕ್ಕಳೇ, ಸಣ್ಣ ಮಕ್ಕಳಲ್ಲ, ಕೃಷ್ಣ ಅಲ್ಲ, ಯೋಗಿತಕ್ಕನ ಮಕ್ಕಳು. ಚಂಪು ಆಯ್ತಾ? ಚಂಪು, ಓ ಚಂಪು, ಹಾಯ್ ಮಂಪು, ಹಾಯ್ ಹಾಯ್ ಚಂಪು, ಚಂಪು ಅದು ಕೊಡಲ್ಲ ಬಿಡು, ನಾನು ಕೊಟ್ರೆ ನಿಂಗೆ. ಕೈಕೊರು ಚಂಪು, ಚಂಪು ಕೈಕೊರು, ಕೈಕೊರು ಚಂಪು, ಕೈಕೊರು, ಕೈಕೊರು, ಕೈಕೊರು ಚಂಪು, ಕೈಕೊರು ಚಂಪು, ಕೈಕೊರು, ಕೈಕೊರು ಬನ್ನಿ, ಬಾಯಿಗೋರು ನಕ್ತು, ಕೈಕೊರು, ಕೈಕೊರು, ನೀನು ಕೊಡು, ಕೊಡ ಕೇಳು. ಅದಕ್ಕೊಂದ್ಸಲ ಮಾತ್ರ ಅರ್ಥ ಆಗೋದು. ಈ ನಾಯಿ ಕೊಟ್ರೆ ಮೀನೆಲ್ಲ ತಿನ್ಕೊ ಬರ್ತದೆ. ನೀನಿದೆಯಲ್ಲ ಈಗ ಗುಡ್ಸಾಕಿ. ತುಂಬಾ ದಿನಗಳ ನಂತರ ನುಗ್ಗೆ ಸೊಪ್ಪು ಪಲ್ಯ ಮಾಡಲಿಕ್ಕೆ ಇವತ್ತು ನಿನ್ನೆ ತೆಗೆದಿಟ್ಟಿದ್ದೇವೆ ನೋಡಿ. ಈ ವಿಡಿಯೋ ನೋಡುವಾಗ ನನ್ನ ಅತ್ತಿಗೆಯಲ್ಲಿ ಬಾಯಲ್ಲಿ ನೀರು ಬರ್ತದೆ. ನನ್ನ ವಿಡಿಯೋ ಜಾಸ್ತಿ ನೋಡೋದಿಲ್ಲ, ನನ್ನ ಲಾಸ್ಟ್ನೇ ಅತ್ತಿಗೆ ಮತ್ತು ಎರಡನೇ ಅತ್ತಿಗೆ. ದೊಡ್ಡ ಅತ್ತಿಗೆ ನೋಡುದಿಲ್ಲ ಜಾಸ್ತಿ, ಸರಿ ಮೂರನೇ ಅತ್ತಿಗೆ ಮತ್ತು ಕೊನೆ ಅತ್ತಿಗೆ. ಅದರಲ್ಲಿ ಲಾಸ್ಟ್ನೇ ಅತ್ತಿಗೆಗೆ ಬಾಯಲ್ಲಿ ನೀರು ಬರ್ತದೆ. ಪಪ್ಪಿ ಅತ್ತಿಗೆಗೆ, ಪಪ್ಪಿ ಅತ್ತಿಗೆ ಬೇಕಾ ನುಗ್ಗೆ ಸೊಪ್ಪು ಕಡಲೆ ಪಲ್ಯ? ಅವ್ರು ಮತ್ತೆ ಫೋನ್ ಮಾಡ್ತಾರೆ ನೋಡಿ, ನೀನು ಎಂತ ನನ್ನ ಹೆಸರು ಪಪ್ಪಿ ಅಂತ ಹೇಳಿದ್ಯಾ ಅಂತ. ಪಲ್ಯ ಆದಮೇಲೆ ತೋರಿಸುವ ಅವರಿಗೆ. ಅಡಿಗೆ ಎಲ್ಲ ಆಯಿತು. ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು ಇವತ್ತು ಪೇಪರ್ಸಿಂಗ್, ಆದರೆ ಬಿಷುಡಿಗೆ ಹೋಗ್ಲಿಕ್ಕೆ ಉಂಟು ನನಗೆ. ಹನಿದೊಂದು ಸರ ಕೊಟ್ಟಿದ್ದೇನೆ ಚಿನ್ನ ಸರಿ ಮಾಡಿಸ್ಲಿಕ್ಕೆ, ಅದನ್ನು ತರಬೇಕು. ಇವಾಗ ಕೆಲಸ ಮಾಡಿ ಬೇಗ ರೆಡಿ ಆಗಿ ಹೋಗಿ ಬರುವ, ಮತ್ತೆ ಅಂತ ನೋಡುವ. ಓಕೆ, ನಾನು ಸ್ಕೂಲಿಗೆ ಹೊರಟೆ. ನಾನು ಎಂತ ಸಪ್ರಾಗಿದ್ದೇನೆ ನೋಡಿ. ಯಪ್ಪ, ನನಗೆ ಈ ಡ್ರೆಸ್ ಹಾಕೊಂಡು ಗೊತ್ತಾಗ್ತುಂಟು ಎಷ್ಟು ಸಪ್ರಾಗಿದ್ದೇನೆ ಅಂತ. ಗೋಣಿ ಚೀಲ ಹಾಕಿದಾಗೆ ಆಗ್ತುಂಟು, ಪರವಾಗಿಲ್ಲ. ಅಪ್ಪ ಇದನ್ನು ಐರನ್ ಹಾಕಿಟ್ಟಿದ್ದಾರೆ, ಸೊ ಹಾಗಾಗಿ ಇದರಲ್ಲಿ ಹೋಗ್ತಾ ಇದ್ದೇನೆ ಇವತ್ತು. ಹೋಗುವ ಬನ್ನಿ. ಚೆನ್ನಾಗಿದೆ ಡ್ರೆಸ್. ಆ್ಯಕ್ಚುಲಿ ಇದು ನಾನು ಶಾಪಲ್ಲಿ ತಗೊಂಡಿದ್ದು, ಮಾಣಿಯಲ್ಲಿ, ನಮ್ಮ ಊರಲ್ಲಿ. ಆ್ಯಕ್ಚುಲಿ ಇದು ನಾನು ಶಾಪಲ್ಲಿ ತಗೊಂಡಿದ್ದು. ಸ್ಕೂಲ್ಗೆ ಹೋಗಿ ಅಲ್ಲಿ ಪೇಪರ್ ವೆರಿಫಿಕೇಷನ್ ಎಲ್ಲ ಆಗಿ ಅಲ್ಲಿಂದ ಸೀದಾ ಅಂಗಡಿಗೆ ಹೋದ್ವಿ. ಇನ್ನು ಮಕ್ಕಳ ಜೊತೆ ಹೋದರೆ ಕೇಳಬೇಕಾ, ಇವರ ಜೊತೆ ಹೋದರೆ ಅಂಗಡಿಗೆ ಹೋಗೋದೇ ಬಿಡುವುದಿಲ್ಲ. ಅದು ನಾನು ಹೋದರೆ ಅಂತೂ ಕೇಳಿಬಿಡಿ ಹೋಗುವ ಅಂತ ಬೊಬ್ಬೆ ಹೊಡಿತಾರೆ. ಹಾಗಾಗಿ ಅಲ್ಲೇ ಹತ್ತಿರದಲ್ಲಿದ್ದ ಸೂಪರ್ ಮಾರ್ಟಿಗೆ ಹೋಗಿ ಅವರಿಗೆ ಎಂತ ಬೇಕೋ ಅದೆಲ್ಲ ತಗೊಂಡು ಇನ್ನು ಮನೆಗೆ ಹೊರಡೋದು. ಜಾಸ್ತಿ ಚಾಕ್ಲೇಟ್ಸ್ ಎಲ್ಲ ತಗೊಳ್ಳಿಕ್ಕೆ ಬಿಡಲಿಲ್ಲ, ಸ್ವಲ್ಪ ಸ್ವಲ್ಪ ತಗೊಳ್ಳಿ ಅಂದೆ. ಅಂದರೆ ಈ ಥರ ಹೋದಾಗ ಮಾತ್ರ ಅವ್ರು ತಗೊಳ್ಳೋದು, ಇಲ್ಲದಿದ್ರೆ ನಾನು ಅಂದರೆ ತರುವುದಿಲ್ಲ ನಾವು ಜಾಸ್ತಿ. ಹೋಗಿ ಬಂದ್ವಿ, ಸ್ಕೂಲಿಗೆ ಹೋಗಿ ಅಂಗಡಿಗೆ ಹೋದ್ರೆ ನೋಡಿ ಅರ್ಧ ಅಂಗಡಿವರೆಗೆ ಬೇಕು.
ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ಇಲ್ಲ ಆಯ್ತು ಮತ್ತೆ ಅಬ್ಬ ಅಷ್ಟು ತಗೊಂಡಿದ್ದೀರಾ? ಎಂತ ಇಲ್ಲ, ನಂದು ಬೀಟ್ರೂಟ್ ಕಲರ್ ಲಿಪ್ಸ್ಟಿಕ್. ಓಕೆ, ಹಾಲ್ ತಂದ್ರ ಇಲ್ವಾ? ಹೋಗಿದ್ದಾರೆ ಹಾಲ್ ತರಲಿಕ್ಕೆ. ನಂಗೆ ಈಗ ಒಂದು ಟೀ ಕುಡಿಬೇಕು. ಪಾರ್ಸಲ್ ಹಾಗೆ ನೈಟು ಶನಿವಾರ ನಮ್ಮ ಸ್ವಾಮಿಗಳು ಕೆಮ್ಮಣ್ಣಲ್ಲಿ ಸ್ವಾಮಿಗಳಿದ್ದಾರೆ, ಅಯ್ಯಪ್ಪ ಮಾಲೆ ಹಾಕಿದವರು. ಶನಿವಾರ ಅಲ್ಲಿ ಭಜನೆ ಎಲ್ಲ ಇರುತ್ತೆ. ಸೊ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಭಜನೆ ಎಲ್ಲ ಆಗಿ ಸ್ಕೂಲ್ ಇತ್ತು, ಸ್ಕೂಲಲ್ಲಿ ಒಂದು ಹೋಗಲಿಲ್ಲ. ಕೃಷ್ಣ ಪ್ರಜ್ಜು ಜೊತೆ ಹೋಗ್ತೇನೆ ಅಂತ ಹಠ ಮಾಡಿ ಅವರ ಜೊತೆ ಹೋದ, ಕಳಿಸಿದೆ. 11 ಗಂಟೆ ಅಷ್ಟೊತ್ತಿಗೆ ಬರ್ತೇವೆ ಅಂತ ಹೇಳಿದರು. ನಾವು ಸೀದಾ ಮನೆಗೆ ಬಂದ್ವಿ ಪೂಜೆ ಮುಗಿಸಿ. ಅಲ್ಲಿಂದ ಬಂದು ನಾವು ಸ್ಕೂಲಿಗೆ ಹೋಗಲಿಲ್ಲ. ಸ್ವಾಮಿಗಳ ಅಲ್ಲಿ ಭಜನೆಗೆಲ್ಲ ಹೋಗಿ ಊಟ ಎಲ್ಲ ಮಾಡಿ ಈಗ ಮನೆಗೆ ಬಂದ್ವಿ. ಕೃಷ್ಣ ಪ್ರಜ್ಜು ಜೊತೆ ಹೋದ, ಸ್ಕೂಲ್ಗೆ ಹೋಗ್ಬೇಕು ಅಂತ ಅವನಿಗೆ ಭಾರಿ ಆಸೆ ಇತ್ತು. ನಾನು ಹನಿವನಸಕ್ಕೆಲ್ಲ ಬಂದ್ವಿ. ಬಂದು ವೆಜಿಟೇಬಲ್ಸ್ ಇಡ್ತಾ ಇದ್ದೇನೆ. ಮತ್ತೆ ಮಲಗುದು. ನಾಳೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ಮಂಗಳೂರಿಗೆ ಸ್ವಲ್ಪ ಪರ್ಸನಲ್ ಕೆಲಸ ಎಲ್ಲ ಉಂಟು. ಹಾಗಾಗಿ ಬೇಗ ಮಲಗಿ ನಾಳೆ ಸಂಡೇ ಲೇಟ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದು, ಬಟ್ ಆಗುದಿಲ್ಲ. ನಾಳೆ ಹೋಗ್ಲಿಕ್ಕೆ ಉಂಟಲ್ಲ, ಬೇಗ ಹೇಳ್ಬೇಕು. ಹಾಗಾಗಿ ಮತ್ತೆ ಬೇಗ ಮಲಗ್ತೇನೆ. ಶುಭರಾತ್ರಿ, ಗುಡ್ ನೈಟ್. ಇನ್ನು ನಾಳೆ ಸಿಗ್ತೇನೆ. ನಾನು ಮಂಗಳೂರಿಗೆ ಹೋಗಿ ಬಂದು. ಎಲ್ರಿಗೂ ಹೇಗಿದ್ದೀರಲ್ಲ? ನಿನ್ನೆಯಿಂದ ಬ್ಲಾಗ್ ಇವತ್ತು ಕಂಟಿನ್ಯೂ ಆಗ್ತಾ ಉಂಟು. ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಪುಳಿ ಮುಂಚೆ ಮಾಡ್ತಾ ಇದ್ದೇವೆ, ಚಿಕನ್ ಲವರ್ಸ್ಗೋಸ್ಕರ. ಅವಳು ಸುಕ್ಕ ಮಾಡ್ಲಿಕ್ಕೆ ಹೇಳಿದ್ದೆ. ನಾನು ಇವತ್ತು ಚಿಕನ್ ಪುಳಿ ಮುಂಚೆ ಮಾಡಿದೆ, ತುಂಬಾ ಟೈಮ್ ಆಯ್ತು, ಹಾಗಾಗಿ ಅದನ್ನು ಮಾಡ್ತಿದ್ದೇನೆ. ತಲೆನೋವು ನಂಗೆ. ಇವತ್ತು ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದೆ ಅಲ್ವಾ, ಹೋಗ್ಲಿಲ್ಲ, ಕ್ಯಾನ್ಸಲ್ ಮಾಡಿದ್ದು. ಇನ್ನು ಬೇರೆ ದಿನ ಹೋಗ್ಬೇಕಷ್ಟೇ. ಪೂರ ಖಾಲಿಯಾ ತಿಂಡಿ? ನಿನ್ನೆ ಮಾನಿಂದ ತಂದಿದೆ. ಆದ್ರೂ ಇಬ್ರಲ್ಲಿ ಒಬ್ರು ಅಮ್ಮ ಒಂದು ಪೀಸ್ ಬೇಕಾ ಅಂತ ಕೇಳುವ ಜಾತಿ ಇಲ್ಲ. ಒಂದು ತಿಂದಾಯ್ತಲ್ಲ, ಅಲ್ಲಿ ಮುಕ್ತ ಇದ್ದ ಕೂತ್ಕೊಂಡು ಆದ್ರೂ ಅದು ಕೇಳುವುದು ಒಂದು ಮನ್ಸಾಯ್ತು ನಂಗೆ, ಅಪರೂಪಕ್ಕೆ ತಿನ್ಲಿಕ್ಕೆ. ಜನಗಳು ಅದೇ ಅಮ್ಮ ಏನಾದ್ರೂ ಒಂದು ಪೀಸ್ ತಿಂದ್ರೆ ಮಕ್ಕಳಿಗೆ ಹೊಡೆದು ತಿನ್ನುವುದು. ನಮ್ಗೆ ಎಂತ, ನಮ್ಗೆ ಬಾಯಿ ಇಲ್ಲಪ್ಪ. ಎಲ್ಲಿ ಹೇಳಿದೀನಿ? ಸಾಕು ಆಯ್ತು ಬಜ್ಜಿ. ಹಾಗೆ ಈಗ ಚಾರ್ಜ್ ಇದ್ರೆ, ಚಾರ್ಜ್ ಇಲ್ಲ ಗೈಸ್. ಚಾರ್ಜ್ ಇಟ್ಟು ಆಮೇಲೆ ವಿಡಿಯೋ ಮಾಡ್ತೇನೆ ನಾನು. ಓಕೆನಾ? ಚಾರ್ಜ್ ಇಲ್ಲ ನೋಡಿ. ಇಷ್ಟು ಹೇಳಿದ್ಮೇಲೆ ಅದ್ರ ಕೇಳ್ತಲ್ಲ. ಸಮಾಧಾನ ನಂಗೆ ಬೇಡ. ನನಗೆ 2 ಕೆಲಸ ಇದ್ದಿದ್ದು ಮಂಗಳೂರಲ್ಲೇ. ಒಂದು, ನನಗೆ ಅಕ್ಷಯ ಪಾತ್ರ ಆ್ಯಪಲ್ಲಿ ಜಾಯಿನ್ ಆದಮೇಲೆ ಕೆಲವು ಮೆಂಬರ್ಸ್ ಎಲ್ಲ ಮಾಡಿದ ಮೇಲೆ ನನಗೆ ಅದರಲ್ಲಿ ಗೋಲ್ಡ್ ಕಾಯಿನ್ ಅಚೀವ್ ಆಗಿದೆ. ಸೊ ಆ ಗೋಲ್ಡ್ ಕಾಯಿನ್ ತಗೊಂಡು ಬರಲಿಕ್ಕಿತ್ತು. ಹಾಗೆ ಲಾಸ್ಟ್ ಟೈಮ್ MP ಸಿಲ್ಕ್ ಕಾಂಪಿಟೇಷನಲ್ಲಿ, ಸ್ಯಾರಿ ಕಾಂಪಿಟೇಷನಲ್ಲಿ ಲೈಕ್ ಯಾರಿಗೆ ಜಾಸ್ತಿ ಬರುತ್ತೆ ಅವರಿಗೆ ಪ್ರೈಸ್ ಅನೌನ್ಸ್ಮೆಂಟ್ ಎಲ್ಲ ಇತ್ತು. ಸೊ ಅದರಲ್ಲಿ ನಾನು ಟಾಪ್ 50ಯಲ್ಲಿ 10ನೇ ಪ್ಲೇಸಲ್ಲಿದ್ದೆ. ಸೊ ಅದರದ್ದು ಕೂಡ ಸ್ಯಾರಿ ಕೊಡಲಿಕ್ಕೆ ಬಾಕಿ ಇತ್ತು. ಅಲ್ಲಿಗೆ ಹಸ್ತ ಗ್ರೂಪ್ಗೆ ಹೋಗಿ ಅಲ್ಲಿ ನನ್ನ ಗೋಲ್ಡ್ ರಿಂಗ್ ತಗೊಂಡು ಆಮೇಲೆ ನನ್ನ ಫ್ರೆಂಡ್ನ ಮೀಟ್ ಮಾಡಲಿಕ್ಕೆ ಹೋದೆ ನಾನು. ಅವಳು ಮಂಗಳೂರು ಹತ್ರ ಮ್ಯೂಸಿಯಮ್ ಇದೆಯಲ್ವಾ, ಅಲ್ಲಿ ಕೆಲಸಕ್ಕೆ ಇದ್ದಾಳೆ. ಸೊ ಹಾಗಾಗಿ ಅವಳ ಹತ್ರ ಮಾತಾಡಿ ಅವಳನ್ನು ಕರ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹೋಟ್ಲಿಕ್ಕೆ ಹೊರಟ್ವಿ ನಾವಿಬ್ಬರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿದ್ದು. ನಾನು ಬೇಗ ಆದರೆ ಅವಳನ್ನು ಮೀಟ್ ಆಗುವಂತಿದ್ದೆ, ಕೆಲಸ ಬೇಕಾದ ಕಾರಣ ಅವಳನ್ನು ಮೀಟ್ ಆದೆ. ಇವಾಗ ನನ್ನ ಫ್ರೆಂಡ್ ಕರ್ಕೊಂಡು ಹೋಟ್ಲಿಗೆ ಬಂದ್ವಿ ಗೈಸ್. ಮತ್ತೆ ತಾಳ ಆಗ್ತಾಯಿತ್ತು. ಈ ಯೂಟ್ಯೂಬರ್ ಇಂದ ನನಗಂತೂ ಇದಿಲ್ಲಪ್ಪ. ತಕೊಂಡ್ಬಂದಿದ್ದು ಮ್ಯೂಸಿಯಂ ಇಂದ ಊಟಕ್ಕೆ ಹೋಗೋಣವಾ ಅಂತ. ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ಇದು ಲೈಮ್ ಸೋಡಾ. ಇದು 2ನೇ ಸಲ ಮೀಟಿಂಗ್ ನಮ್ದು. ಅವತ್ತು ಮನೆಯಲ್ಲಿ, ಇವತ್ತು ಆಫೀಸಲ್ಲಿ. ಆಕ್ಚುಲಿ ನಾನು ಇವಳು ಬೀಚಲ್ಲಿ ಇದ್ದಾಳೆ ಅಂತ ಮೀಟ್ ಆಗ್ಬೇಕು ಅನ್ಕೊಂಡೆ. ಇವಳು ನೋಡಿದ್ರೆ ಈಗ ಕೆಲಸ ಚೇಂಜ್ ಮಾಡಿದ್ದಾಳೆ, ಮ್ಯೂಸಿಯಂಗೆ ಹೋಗಿದ್ದಾಳೆ. ಹಾಗಾಗಿ ಅಲ್ಲಿ ಅವಳು ಯಾವಾಗ ಸಿಕ್ಕಿದ್ರೆ ಬೈತಾಳೆ ಒಂದು ವಿಷಯಕ್ಕೆ. ವೆಜ್ ಇನ್ನೊಂದು ಪ್ಲಾನಿಂಗ್ ಇವತ್ತು ಸಡನ್ ಬಂದಿದ್ದಾಳೆ, ಅದಕ್ಕೆ ಇನ್ನೊಂದ್ಸಲ ಮೀಟಿಂಗ್ ಆಗಿ ಉಂಟು. 2 ಸಲ ಆಯ್ತಲ್ಲ ಬೀಚಲ್ಲಿ. ಪೆನ್ಸಿಲ್ ಏನೋ. ನಾವು ವಿಜಯ್ ಹತ್ರ ಸಾತ್ವಿಕ ಹೋಟೆಲ್ಗೆ ಬಂದಿದ್ವಿ, ರೆಸ್ಟೋರೆಂಟ್ಗೆ. ಚೆನ್ನಾಗಿದೆ. ಮತ್ತೆ ಪರೋಟ ತಗೊಂಡ್ವಿ. ಟೇಸ್ಟಿ ಚೆನ್ನಾಗಿ ಸಖತ್ತಾಗಿದೆ. ಇನ್ನು ಪನ್ನೀರ್ ಪೆಪ್ಪರ್ ಒಂದು ಹೇಳಿದ್ದೇವೆ, ಹೇಗಿದೆ ಅಂತ ನೋಡ್ಬೇಕು.
ಪನ್ನೀರ್ ಪೇಪರ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಖಾರ ಅನ್ನಿಸ್ತು ನನಗೆ. ತಿಂದೆ ಖಾರ, ಬಟ್ ಚೆನ್ನಾಗಿತ್ತು. ಮತ್ತಿಬ್ಬರು ಬೇಗ ತಿಂದು ಹೊರಟ್ವಿ. ಅವಳಿಗೂ ಡ್ಯೂಟಿಗೆ ಲೇಟ್ ಆಯಿತು. ಅಲ್ಲಿಂದ ಸೀದಾ ಮತ್ತೆ ಆಟೋದಲ್ಲಿ ಸ್ಟೇಟ್ ಬ್ಯಾಂಕಿಗೆ ಬಂದು ಅಲ್ಲಿಂದ MP ಸಿಲ್ಕಿಗೆ ಹೋಗಿ ಸ್ಯಾರಿ ತೆಗೊಂಡು ಅಲ್ಲಿಂದ ಮತ್ತೆ ಅಪೂರ್ವ ಜ್ಯುವೆಲ್ಲರ್ಗೆ ಹೋಗಿ ನನ್ನ ಕಾಲುಂಗುರ ಕಟ್ಟಾಗಿತ್ತು, ಕಾಲುಂಗುರ ಬೇಕಾಗಿತ್ತು. ಹಾಗಾಗಿ ಕಾಲುಂಗುರ ನೋಡುವಂತ ಹೋಗಿದ್ದೆ. ಹಾಗೆ ಹನಿದು ಚೈನ್ ಒಂದು ಕಟ್ಟಾಗಿತ್ತು, ಅದನ್ನ ರಿಪೇರಿಗೆ ಕೊಟ್ಟಿದ್ದೆ. ಅಲ್ಲಿ ಒಂದೆರಡು ಕಾಲುಂಗುರ ತೆಗೊಂಡೆ, ಹೊಸ ಡಿಸೈನ್ ಇತ್ತು. ಸೊ ಸಿಂಪಲ್ ಇದೊಂದು 2 ತೆಗೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟೆ. ನಾನು ಈಶಿ ರೋಡ್ಗೆ ಹೋದರೆ ಅಪೂರ್ವ ಜ್ಯುವೆಲ್ಲರ್ಗೆ ಒಮ್ಮೆ ಭೇಟಿ ಕೊಡಿ. ಅಲ್ಲಿ ಕಾಲುಂಗುರ ಹೊಸ ಡಿಸೈನ್ ತುಂಬ ಚೆನ್ನಾಗಿದೆ. ಬಟ್ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಬೆಳ್ಳಿಗೂ ಕೂಡ, ಬಟ್ ಆದರೂ ಇದು ನಂಗೆ ತುಂಬ ಇಷ್ಟ ಆಗಿದ್ದು ಒಂದು ತೆಗೊಂಡೆ ನಾನು. ಹಾಗೆ ಮನೆಗೆ ಬಂದಮೇಲೆ ಅಪ್ಪ ಯಾವ ಥರ ಸ್ಯಾರಿ ಅಂತ ನೋಡೋಣ ಅಂತ ತೆಗೆದ್ರು. ಸ್ಯಾರಿ ಪರವಾಗಿಲ್ಲ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಕೊಡಬಹುದಿತ್ತು ಅಂತ ಅನಿಸ್ತು ನನಗೆ. ಬ್ಲ್ಯಾಕ್ ಕಲರಲ್ಲಿ ಫ್ಲವರ್ ಬಂದು ಸ್ವಲ್ಪ ಸ್ಯಾಟಿನ್ ಟೈಪ್ ಇತ್ತು, ಲೈಟ್ ವೇಟ್ ಸ್ಯಾರಿ. ಬಟ್ ಅದೇ ರೇಂಜಲ್ಲಿ ಅವರಿಗೆ ಬೇರೆ ಥರ ಸ್ಯಾರಿ ಕೊಡಬಹುದಿತ್ತು ಅಂತ ಅನಿಸ್ತು. ಯಾಕಂದರೆ ನಾವು ಹಾಕುವ ಎಫರ್ಟ್ಸ್ಗೆ ಅದನ್ನ ನೋಡುವಾಗ ವರ್ತಲ್ಲ ಅಂತ ಅನಿಸ್ತು ನನಗೆ. ಬಟ್ ಓಕೆ, ಪ್ರೈಸ್ ಅಂತಾದ್ಮೇಲೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೋಡಿ, ಹಾಗಾಗಿ ಪರವಾಗಿಲ್ಲ ಅನ್ನಿಸ್ತು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಗಿಫ್ಟ್ ಕಳಿಸಿದ್ದಾರೆ, ಮೈಕ್. ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ ತಂಗಿ ಒಂದು ಕೊಟ್ಟಿದ್ದಿತ್ತು ಮೈಕ್. ಚಂದ ಉಂಟು ಮೈಕ್, ವೈರ್ಲೆಸ್ ಮೈಕ್ರೋಫೋನ್. ಇನ್ನಾದರೂ ನಂದು ಈ ಮೊಬೈಲ್ಗೆ ಆಗ್ತಾ ಇತ್ತು, ವಿವೋ ಡಿವೈಸ್. ಒಂದು ಕೃಷ್ಣನಿಗಂತೆ. ಮೈಕ್ ಟೆಸ್ಟ್. ನನಗೆ ಕೆಲವೊಮ್ಮೆ ಕೇಳ್ತಾರೆ ನಿಮ್ಗೆ ಏನಾದರೂ ಗಿಫ್ಟ್ ಎಲ್ಲ ತರಬೇಕಂತ, ಬಟ್ ಯಾವಾಗಲೂ ನಾನು ಬೇಡ ಅಂತಲೇ ಹೇಳ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇದ್ದರೆ ಸಾಕು. ಬಟ್ ಥ್ಯಾಂಕ್ ಯು ಸೋ ಮಚ್, ನನಗೆ ತುಂಬ ಹೆಲ್ಪ್ ಆಯ್ತು ಇದನ್ನ ಕೊಟ್ಟಿದ್ದಕ್ಕೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಎಲ್ರಿಗೂ.